ಮಂಗಳೂರು ಅಶೋಕನಗರ ಸಾಯಿ ವಿಹಾರ್ ಮಕ್ಕಳ ವ್ಯಕ್ತಿತ್ವ ವಿಕಸನ ಕೇಂದ್ರದ 3ನೇ ವರ್ಷಾಚರಣೆಯ ಸದ್ಗುರು ಸಾಯಿನಾಥರ ಸೇವಾ ಪ್ರಯುಕ್ತ ಸಾಯಿ ವಿಹಾರ ಯಕ್ಷಗಾನ ತರಬೇತಿ ಕೇಂದ್ರದ ಮಕ್ಕಳಿಂದ ಯಕ್ಷಗುರು ಜಯಕರ ಪಂಡಿತ್ ಬಜಾಲ್ ನಿರ್ದೇಶನದಲ್ಲಿ ಶ್ರೀಕೃಷ್ಣ ಲೀಲೆ ಕಂಸವಧೆ ಯಕ್ಷಗಾನ ಬಯಲಾಟ ಅಶೋಕನಗರ ಶ್ರೀಕೃಷ್ಣ ಕೃಪಾದಲ್ಲಿ ಆದಿತ್ಯವಾರ ಸಂಜೆ ನಡೆಯಿತು. ಸಾಯಿ ವಿಹಾರ್ ಮಕ್ಕಳ ವ್ಯಕ್ತಿತ್ವ ವಿಕಸನ ಕೇಂದ್ರದ ಶ್ರೀಮತಿ ಕಮಲಾಕ್ಷಿ ರಾವ್ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ನಿರಂತರವಾಗಿ ಶ್ರಮಿಸಿ ಸಾಯಿನಾಥರ ಸೇವೆ ಮಾಡುತ್ತಿರುವ ಸಾಯಿ ವಿಹಾರ ಮಕ್ಕಳ ವ್ಯಕ್ತಿತ್ವ ವಿಕಸನ ಕೇಂದ್ರ ಆರಂಭಗೊಂಡು 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಮುಂದುವರಿಯುತ್ತಿದೆ ಎಂದು ಶ್ರೀಮತಿ ಉಷಾ ದಿನಕರ್ ರಾವ್ ತಿಳಿಸಿದರು. 3ನೇ ವರ್ಷದ ಕಾರ್ಯಕ್ರಮವಾಗಿ ಭಜನಾ ಸಂಕೀರ್ತನೆ, ಪೂಜೆ ಸಾಯಿ ವಿಹಾರ ಕೇಂದ್ರದಲ್ಲಿ ನಡೆಯಿತು.
ಯಕ್ಷಗಾನ ತರಬೇತಿ ಕೇಂದ್ರದ ಮಕ್ಕಳ ಪ್ರಥಮ ಯಕ್ಷಗಾನ ಸೇವೆಯ ಅಂಗವಾಗಿ ಮಕ್ಕಳಿಗೆ ಗೆಜ್ಜೆ ಕಟ್ಟುವ ಸಂಪ್ರದಾಯ ನಡೆದು ಯಕ್ಷಗಾನ ನಾಟ್ಯ ಸೇವೆ ನಡೆಯಿತು. 3ನೇ ವರ್ಷದ ಕಾರ್ಯಕ್ರಮವಾಗಿ ಭಜನಾ ಸಂಕೀರ್ತನೆ, ಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ಸಾಯಿ ವಿಹಾರ ಕೇಂದ್ರದಲ್ಲಿ ನಡೆಯಿತು. शत्रुबुद्धिविनाशाय श्रीपञ्च
ಓಂ ಶ್ರೀ ಸಾಯಿರಾಮ್. ಗೌರವಾನ್ವಿತ ಹಿರಿಯರು, ಪ್ರಿಯ ಪೋಷಕರು ಮತ್ತು ನಮ್ಮ ಮುದ್ದು ಮಕ್ಕಳೇ, ಎಲ್ಲರಿಗೂ ಹೃದಯಪೂರ್ವಕ ಸಾಯಿರಾಮ್. ಇಂದಿನ ಈ ವಿಶೇಷ ಯಕ್ಷಗಾನ ಪ್ರಸಂಗ ಕಂಸವಧೆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇದು ಕೇವಲ ಒಂದು ಪ್ರದರ್ಶನವಲ್ಲ, ಇದು ಭಕ್ತಿ, ಕಲಿಕೆ ಮತ್ತು ಏಕತೆಯ ಒಂದು ಸುಂದರ ಸಂಭ್ರಮ. ಸದ್ಗುರು ಸಾಯಿನಾಥರ ಅನುಗ್ರಹದಿಂದ ಸಾಯಿ ವಿಹಾರವು 3 ಯಶಸ್ವಿ ವರ್ಷಗಳನ್ನು ಪೂರ್ಣಗೊಳಿಸಿದೆ. ಚಿಕ್ಕ ದೀಪದಂತೆ ಪ್ರಾರಂಭವಾದ ಈ ಪ್ರಯಾಣ ಇಂದು ನಮ್ಮ ಮಕ್ಕಳ ಪ್ರತಿಭೆ ಮತ್ತು ಭಕ್ತಿಯಿಂದ ಇನ್ನಷ್ಟು ಪ್ರಕಾಶಮಾನವಾಗಿದೆ. ನಮ್ಮ ಯಕ್ಷಗಾನ ತರಬೇತಿ 2024ರಲ್ಲಿ ಮೊದಲು ಶ್ರೀ ಜೀತೇಶ್ ಕುಲಾಲ್, ಆಮೇಲೆ ಆದರಣೀಯ ಯಕ್ಷಗುರು ಶ್ರೀ ಜೈಕರ್ ಪಂಡಿತ್ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾಯಿತು. ನಮ್ಮ ಶಾಸ್ತ್ರಗಳು ಹೇಳ್ತವೆ, ಕೃತಜ್ಞತೆ ಅತ್ಯುತ್ತಮ ಗುಣ ಎಂದು. ಈ ಭಾವನೆಯೊಂದಿಗೆ ಇಂದಿನ ಈ ಪ್ರಸಂಗವು ನಮ್ಮ ಮಕ್ಕಳಿಂದ ಭಗವಾನ್ ಸಾಯಿನಾಥರ ಚರಣಗಳಲ್ಲಿ ಸಮರ್ಪಿತವಾಗುವ ಒಂದು ಸೇವೆ. ಈ ಪ್ರದರ್ಶನದ ಮೂಲಕ ಅವರು ತಮ್ಮ ಭಕ್ತಿ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ನಾವು ಎಲ್ಲರೂ ಸೇರಿ ಈ ಸುಂದರ ಯಕ್ಷಗಾನವನ್ನು ಆನಂದಿಸಿ ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡೋಣ. ಇಲ್ಲಿ ಉಪಸ್ಥಿತರಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವ ನಿಮಗೆಲ್ಲ ಧನ್ಯವಾದಗಳು. ಮುಮ್ಮೇಳದಲ್ಲಿ ನಮ್ಮ ಸಾಯಿ ವಿಹಾರದ ಮಕ್ಕಳಿದ್ದಾರೆ. ಹಿಮ್ಮೇಳದಲ್ಲಿ ಭಾಗವತರಾದ ಶ್ರೀಮಾನ್ ದಯಾನಂದ ಕೋಡಿಕಲ್, ಶ್ರೀ ದಿಲೀಪ್ ಆಚಾರ್ಯ, ಚಂಡಮದ್ದಳೆ ಶ್ರೀ ರಾಜೇಶ್ ಕುಡುಪಾಡಿ ಹಾಗೂ ಮಾಸ್ಟರ್ ಅತಿಶಯ್ ರಾವ್. ಓಂ ಶ್ರೀ ಸಾಯಿರಾಮ್. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪತಿ ಗಣಪತಿ
ಯಕ್ಷಗಾನ ತರಬೇತಿ ಕೇಂದ್ರದ ಮಕ್ಕಳ ಪ್ರಥಮ ಯಕ್ಷಗಾನ ಸೇವೆಯ ಅಂಗವಾಗಿ ದೇವರ ಎದುರಿನಲ್ಲಿ ಮಕ್ಕಳಿಗೆ ಗೆಜ್ಜೆ ಕಟ್ಟುವ ಸಂಪ್ರದಾಯ ನಡೆದು ಯಕ್ಷಗಾನ ನಾಟ್ಯ ಸೇವೆ ನಡೆಯಿತು. ಸಾಯಿ ವಿಹಾರ ಸಂಸ್ಥೆಯ ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಯಕ್ಷಗಾನ ತರಬೇತಿ ಕೇಂದ್ರದ ಮಕ್ಕಳಿಂದ ಜಯಕರ್ ಪಂಡಿತ್ ನಿರ್ದೇಶನದಲ್ಲಿ ಪ್ರಥಮ ಯಕ್ಷಗಾನ ಬಯಲಾಟ ಸೇವೆಯಾಗಿ ಶ್ರೀ ಕೃಷ್ಣ ಲೀಲೆ ಕಂಸವಧೆ ಯಕ್ಷಗಾನ ಬಯಲಾಟ ಪ್ರದರ್ಶನಗೊಂಡಿತು.